ಬಾಲಿಗರ ಕೊಲೆ ನಡೆದು ಮಾರ್ಚ್ 21 ಇವತ್ತಿಗೆ 8 ವರ್ಷ ಸಂದಿದೆ. ಈ ಸಮಾಜದಲ್ಲಿ ನಡೀತಕ್ಕಂಥ ಅನ್ಯಾಯದ ವಿರುದ್ಧ ಸಾರ್ವಜನಿಕ ಆಸ್ತಿಗಳ ದುರುಪಯೋಗಗಳನ್ನ ಆ ವ್ಯವಸ್ಥೆಗೆ ಬಲಿಯಾಗಿ 8 ವರ್ಷ ಸಂದಿದೆ. ಕಳೆದ 8 ವರ್ಷಗಳಿಂದ ಬಾಲಿಗ ಸಾವಿಗೆ ನ್ಯಾಯ ಸಿಗಬೇಕು, ಬಾಲಿಗರನ್ನ ಸಾವಿನಿಂದಾದ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂತ ದೇಶಪ್ರೇಮಿ ಸಂಘಟನೆಗಳ ಒಕ್ಕೂಟದ ಅಡಿಯಲ್ಲಿ ಪ್ರಗತಿಪರ ಸಂಘಟನೆಗಳ ಸೇರಿಕೊಂಡು ಕಳೆದ 8 ಹೋರಾಟಗಳನ್ನು ನಡೆಸುತ್ತಾ ಬಂದಿದೆ. ಈ ವರ್ಷವೂ ಕೂಡ ಬಾಲಿಗರ ನೆನಪಿಸುವಂತ ನಿಟ್ಟಿನಲ್ಲಿ, ಬಾಲಿಗರ ಸಾವಿಗೆ ನ್ಯಾಯ ದೊರಕಿಸುವಂತ ನಿಟ್ಟಿನಲ್ಲಿ ಬಾಲಿಗರ ಕುಟುಂಬದ ಜೊತೆ ದೇಶಪ್ರೇಮಿ ಸಂಘಟನೆಗಳ ಒಕ್ಕೂಟದ ಸದಸ್ಯರು ಇದ್ದಾರೆ ಅನ್ನೋ ಒಂದು ವಿಚಾರದ ವೆಂಕಟರಮಣ ದೇವಸ್ಥಾನದ ಮುಂಭಾಗ ಬಾಲಿಗರ ಸಹೋದರಿಯರು ಪ್ರಾರ್ಥನೆಯನ್ನು ಮಾಡುವ ಮುಖಾಂತರ ಬಾಲಿಗ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಒತ್ತಾಯ ಮಾಡುತ್ತಾ ಈ ಒಂದು ಮೆರವಣಿಗೆ ನಡೆಯಲಿಕ್ಕಿದೆ. न्याय मेळटा तूं लाड कोर्टामणो तुला विनम्री ಸೇರಿ ಪ್ರಾರ್ಥನೆ ನಡು ರಸ್ತೆಯಲ್ಲಿ ಕೊಲೆಯನ್ನು ಮಾಡಿದ ದುಷ್ಕರ್ಮಿಗಳಿಗೆ ಧಿಕ್ಕಾರ, ನರರಕ್ತಸರಿಗೆ ಧಿಕ್ಕಾರ, ಅನ್ಯಾಯವನ್ನು ಏಕರ ಹೋರಾಟವನ್ನು ಮುನ್ನಡೆಸುವವು ನಾವಿನ್ನು, ಮುನ್ನಡೆಸುವವು ನಾವಿನ್ನು, ಭ್ರಷ್ಟಾಚಾರದ ವಿರುದ್ಧ ಬಯಲಿಗೆಳೆಯಲು ಪ್ರಾಣವ ಕೊಟ್ಟ ಬಾಳಿಗರು ವ್ಯರ್ಥವಲ್ಲ, ವ್ಯರ್ಥವಲ್ಲ, ಮೆಟ್ಟಿನಿಲ್ಲುವ ಒಂದಾಗಿ, ಮೆಟ್ಟಿನಿಲ್ಲುವ ಒಂದಾಗಿ, ದೇಶ ಪ್ರೇಮಿಗಳು ಒಂದಾಗಿ, ಶಾಸಕರೇ ಸಂಸದರೇ ಉತ್ತರ ಹೇಳಿ, ಜನಪ್ರತಿನಿಧಿಗಳು ಉತ್ತರ ಹೇಳಿ, ಅಲ್ಲೋ ಮಿಸ್ಟರ್ ಶಾಸಕರೇ, ವೇದವ್ಯಾಸ ಕಾಮತರೇ, ಕಳೆದ 8 ವರ್ಷಗಳಿಂದ ಬಾಲಿಗರ ಮನೆಗೆ ಬರಲೇ ಇಲ್ಲ, ಪರಿಹಾರವಂತೂ ನೀಡಲೇ ಇಲ್ಲ, ಯಾತಕ್ಕಾಗಿ ಉತ್ತರ ಹೇಳಿ, ಕಾಮತರೇ, ಜರೋಸ ವಿಷಯಕ್ಕೆ ವೀರಾವೇಶ, ಜರೋಸ ವಿಷಯಕ್ಕೆ ವೀರಾವೇಶ, ಬಾಲಿಗರ ವಿಷಯಕ್ಕೆ ಕಳ್ಳರ ದಾಸ, ಬಾಲಿಗರ ವಿಷಯಕ್ಕೆ ಕಳ್ಳರ ದಾಸ, ತಿಳಿಯಿತು ನಿಮ್ಮಯ ಕಪಟದ ಕೂಟ, ನಡೆಯದು ಇನ್ನು ನಿಮ್ಮಯ ಆಟ. ಕ್ಷೇತ್ರದ ಶಾಸಕರೇ, ವೇದವ್ಯಾಸ ಕಾಮತರೇ, ಜರೋಸ ವಿಷಯಕ್ಕೆ ವೀರಾವೇಶ, ಎಚ್ಚರವಿರಲಿ ಶಾಸಕರು. ಇನ್ನೂ ನಿಮ್ಮ ಕಣ್ಣು ತೆರೆಯಲಿಲ್ಲ, ಎಲ್ಲ ನವರಂಧ್ರಗಳನ್ನು ಮುಚ್ಚಿ ಕೂತಿದ್ದೀರ. ಯಾಕೆ ಹೇಳುವುದೆಂದರೆ ಇಂಥ ಒಂದು ಅನ್ಯಾಯ ನಡೆದು 8 ವರ್ಷ ಆದರೂ ಇದೇ ಕೇಸಿನ ಟ್ರಯಲ್ ಮಂಗಳೂರಿನಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡಬೇಕೆಂಬ ಅಪ್ಲಿಕೇಶನ್ ಅನ್ನು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೊಟ್ಟರು. ಇನ್ನು ತೆರೆಯದ ನಿಮ್ಮ ಕಣ್ಣಿಗೆ, ನಿಮ್ಮ ನರ್ವಸ್ ಸಿಸ್ಟಮಿಗೆ, ನಿಮ್ಮ ನರಮಂಡಲಕ್ಕೆ ಇದೇ ಬೇಕಾದ ಒಂದು ಶಬ್ದ ಮಾತ್ರ, ನರಸತ್ತವರು. ಅಷ್ಟೇ. ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ಯಾವುದೇ ನಾಚಿಕೆ ಇಲ್ಲ, ಯಾವುದೇ ಮುಜುಗರ ಇಲ್ಲ. ಇಲೆಕ್ಷನ್ಸ್ ಬಂತು, ನೀತಿ ಸಂಹಿತೆ ಜಾರಿಗೆ ಬಂದಿದೆ. ಹಿಂದಿನ ಎಂಪಿಗಳನ್ನು ಬಿಜೆಪಿ ಪಕ್ಷ ಚೇಂಜ್ ಮಾಡಿದೆ. 15 ವರ್ಷ ಎಂಪಿ ಆಗಿದ್ದರು. ಬಾಲಿಗ ಸತ್ತ 8 ವರ್ಷದ ಮೇಲೆ ಎಂಪಿ ಆಗಿದ್ದರು. ಒಂದೇ ಒಂದು ದಿವಸ ತಮ್ಮ ಪಕ್ಷದ ಕಾರ್ಯಕರ್ತರ ಮನೆಗೆ
ಹೋಗುವ ಸೌಜನ್ಯವನ್ನು ತೋರದ ಈಗ ನೀವು ಮಾಜಿಯಾಗಿದ್ದೀರಿ. ಈಗಲಾದರೂ ಬರ್ತೀರಾ ನೋಡೋಣ. ಮುಂದೆ ಇದೇ ಪಕ್ಷದಿಂದ ಚುನಾವಣೆಗೆ ನಿಂತಿರುವವರೇ, ನಿಮಗೂ ಒಂದು ಓಪನ್ ತೆರೆದ ಸವಾಲು. ನಿಮ್ಮದೇ ಪಕ್ಷದ ಕಾರ್ಯಕರ್ತರ ಕೊಲೆಯಾಗಿ 8 ವರ್ಷ ಆಗಿದೆ. ನೀವಾದರೂ ಅವರ ಮನೆಗೆ ಹೋಗುವ ಸೌಜನ್ಯ ತೋರಿಸುತ್ತೀರಾ ಅಂತ ತೆರೆದ ಸಭೆಯಲ್ಲಿ ನಿಮ್ಮನ್ನು ಕೇಳಬೇಕಾಗಿದೆ. ಎಸ್, ನೀತಿ ಸಂಹಿತೆ ಇದೆ, ಕರೆಕ್ಟ್. ಆದ ಕಾರಣ ಕಾಂಗ್ರೆಸ್ ಬಗ್ಗೆ ಮಾತಾಡ್ಬೇಕಿಲ್ಲಿ. ಬಾಳಿಗ ಸ್ತಬ್ಧ ಶಾಸಕರಾಗಿದ್ದ JR ಲೋಬರ್ ಅವರು ಮನೆಗೆ ಹೋದರು, ಮೊಸಳೆ ಕಣ್ಣೀರು ಸುರಿಸಿದರು, ಮತ್ತೆ ಬಾಯಿ ತೆಗಿಲಿಲ್ಲ ಸ್ವಾಮಿ. ಮುಚ್ಚಿಕೊಂಡೇ ಇದ್ದಾರೆ, ಇವತ್ತಿಗೂ ಮುಚ್ಚಿಕೊಂಡೇ ಇದ್ದಾರೆ. ಮಾಜಿ ಶಾಸಕರಾದ್ರೂ ಅವರು ಬಾಯಿ ತೆಗಿಲಿಲ್ಲ. ಮುಂದೆ ಬಿಜೆಪಿ ಶಾಸಕರು ಬಂದ್ರೆ ಅವರ ಬಗ್ಗೆ ಈಗಲೇ ಗುಣಗಾನಗಳಾಗಿವೆ, ಹೆಚ್ಚು ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಆದರೆ 2 ವರ್ಷದ ಹಿಂದೆ ಇದೇ ಸ್ಥಳದಲ್ಲಿ ನಿಂತಿದ್ರು ಒಬ್ಬರು ಕಾಂಗ್ರೆಸ್ ಪಕ್ಷದ ಮಹಿಳಾ ಮುಖಂಡೆ ಪುಷ್ಪಾ ಅಮರನಾಥ್. ನಮ್ಮ ಪಕ್ಷ ಆಳ್ವಿಕೆಗೆ ಬರಲಿ, ಇವರಿಗೆ ಪೂರ್ತಿ ಸಹಾಯ ಮಾಡ್ತೇವಂತ ಹೇಳಿದವರು ಇವತ್ತು ಎಲ್ಲಿದ್ದಾರೆ ಎಂಬ ಪ್ರಶ್ನೆಯನ್ನು ನಾವು ಕೇಳಬೇಕಾಗಿದೆ. ಇಬ್ಬರಿಗೂ ಕೇಳ್ತೇವೆ ಸ್ವಾಮಿ, ಕಾಂಗ್ರೆಸ್ಸಿಗೂ ಕೇಳ್ತೇವೆ, ಬಿಜೆಪಿಗೂ ಕೇಳ್ತೇವೆ. ಯಾಕೆಂದ್ರೆ ಕೆಲವು ಪ್ರಕರಣದಲ್ಲಿ ನೀವಿಬ್ಬರು ಒಟ್ಟಿಗಿದ್ದೀರಾ. ಸೌಜನ್ಯ ಪ್ರಕರಣ ಒಂದು, ಬಾಳಿಗ ಪ್ರಕರಣ ಇನ್ನೊಂದು. ಗವರ್ಮೆಂಟ್ ಚೇಂಜ್ ಆದರೂ ಪ್ರಕರಣದಕ್ಕೆ ಇರುವ ಅಸಡ್ಡೆಯಲ್ಲಿ ಯಾವುದೇ ಬದಲಾವಣೆ ಕಾಣುತ್ತಾ ಇಲ್ಲ. ನಾಚಿಗೆ ಗೇಡಿದು, ನಾಚಿಗೆ ಇಲ್ಲದ ಇಬ್ಬರು ನೀವು. ಇದನ್ನು ಘಂಟಾ ಘೋಷವಾಗಿ ಹೇಳ್ತಾ ಇದ್ದೇನೆ, ಸಮಾನವಾಗಿ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಚುನಾವಣಾ ನೀತಿ ಸಂಹಿತೆ ಇದೆ, ಇಬ್ಬರ ಬಗ್ಗೆಯೂ ಸಮಾನವಾಗಿ ಹೇಳಬೇಕಾಗಿದೆ, ಬೆಟ್ಟು ತೋರಿಸಬೇಕಾಗಿದೆ. ಯಾಕೆಂದ್ರೆ ಇಬ್ಬರು ನೀವು ಯಾವುದೇ ಸಹಾಯ ಮಾಡಲಿಲ್ಲ. ಇನ್ನಾದರೂ ಎಚ್ಚೆತ್ತು ಈ ಬಡ ಕುಟುಂಬಕ್ಕೆ, ಆ ತೀರಿಕೊಂಡ ಅಲ್ಲ ಕೊಲೆಯಾದ ವಿನಾಯಕ ಬಾಳಿಗರಿಗೆ ನ್ಯಾಯ ಒದಗಿಸಲು ಮುಂದಾಗುತ್ತೀರಾ ಅಂತ ಕೇಳಬೇಕು. ಇದೇ ಕೊಲೆ ಪ್ರಕರಣದಲ್ಲಿ ಆರೋಪಿಗಳೊಬ್ಬರು ಕಾಂಗ್ರೆಸ್ MLC ಅವರೊಟ್ಟಿಗೆ ಬಹಳ ನಿಕಟ ಸಂಬಂಧವನ್ನು ಇರಿಸಿಕೊಂಡಿದ್ದಾರೆ. ಅದು ಒಂದು ಕೇಳಿದೆ. ಯಾಕೆಂದ್ರೆ ಸ್ಥಾಪಿತ ಹಿತಾಸಕ್ತಿಗಳು ಬಂದಾಗ ಅದರಲ್ಲಿ ಪಕ್ಷ ಭೇದ ಇಲ್ಲ, ಎಲ್ಲರೂ ಒಂದೇ ಇರ್ತಾರೆ. ಸೊ ಈ 2 ಮಾತುಗಳನ್ನು ನಾನು ಹೇಳಿ ನಮ್ಮ ನಾವು ಈಗ ಈ ಚಾಲನೆಯನ್ನು ಕೊಟ್ಟು ಇಲ್ಲಿ ಹೇಳಿದ್ರು ಕಾರ್ಯಕರ್ತರಿದ್ದಾರಂತ ಜಯವಾಗಲಿ. ಆಯ್ತು, ಸರಿ, ಬಿಡಿ. ನನಗೆ 2 ಪಕ್ಷಗಳ ಯಾವ ರೀತಿಯಲ್ಲಿ ನಿಲ್ಲುವ ಅಂತ ಹೇಳಿ. ಆಯ್ತು, ವೆರಿ ಗುಡ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಆಯ್ತು, ಸರಿ, ಥ್ಯಾಂಕ್ ಯು, ವೆರಿ ಗುಡ್, ವೆರಿ ಗುಡ್, ಥ್ಯಾಂಕ್ ಯು. ಸೊ ಇಲ್ಲಿ ಆಶ್ವಾಸನೆ ಬಂದಿದೆ, ಪಕ್ಷದ ಕಾರ್ಯಕರ್ತರು ನಮ್ಮೊಂದಿಗೆ ಇದ್ದಾರಂತೆ. ಸೊ ಕೃತಜ್ಞತೆಗಳು. ನಾವು ಮುಂದೆ ಚಾಲನೆಯನ್ನು ಕೊಡುವ, ಮೆರವಣಿಗೆಯನ್ನು ಆರಂಭ ಮಾಡುವ. ಹಲವರು ಸೇರ್ಕೊಂಡಿದ್ದಾರೆ. ಸುನಿಲ್ ಬಜಲ್ಕೇರಿ ಅವರಿದ್ದಾರೆ, ಮಾಜಿ ಮೇಯರಾದಂಥ ಮೊಹಮ್ಮದ್ ಕುಂಜತ್ ಬೈಲ್ ಅವರಿದ್ದಾರೆ, ರಘು ಎಕ್ಕಾರ್ ಅವರಿದ್ದಾರೆ, ಡಾಕ್ಟರ್ ಕೃಷ್ಣಪ್ಪ ಕೊಂಚಾಡಿ ಅವರಿದ್ದಾರೆ, ಶಶಿಕಲಾ ಇದ್ದಾರೆ, ಮಾಜಿ ಕಾರ್ಪೊರೇಟರ್ ಪ್ರಕಾಶ್ ಶಾಲೆನ್ ಅವರಿದ್ದಾರೆ. ದುಷ್ಕರ್ಮಿಗಳಿಗೆ ಧಿಕ್ಕಾರ, ನರರಕ್ತಸರಿಗೆ ಧಿಕ್ಕಾರ, ಅನ್ಯಾಯವನ್ನು ಎತ್ತಿ ತೋರಿಸಿದ ವಿನಾಯಕ ಬಾಳಿಗರ ಹೋರಾಟವನ್ನು ಮುಂದುವರಿಸುವುದು ನಾವೆಂದು ಭ್ರಷ್ಟಾಚಾರದ ವಿರುದ್ಧವಾಗಿ ನಮಗೆ ಬರಲೇ ಇಲ್ಲ, ಪರಿಹಾರವಂತೂ ನೀಡಲೇ ಇಲ್ಲ. ಯಾತಕ್ಕಾಗಿ ಉತ್ತರ ಹೇಳಿ.
ಶಾಸಕರೇ, ಸಂಸದರೇ, ಮಾಲಿಕ ಸಾವಿಗೆ ನ್ಯಾಯ ಕೇಳುವ ನಮ್ಮ ಕೂಗು ಕೇಳುವುದಿಲ್ಲವೇ? ಉತ್ತರ ಹೇಳಿ, ಉತ್ತರ ಹೇಳಿ, ಉತ್ತರ ಹೇಳಿ ಶಾಸಕರೇ, ಉತ್ತರ ಹೇಳಿ ಜನಪ್ರತಿನಿಧಿಗಳು. ಮುನ್ನಡೆಸುವೆವು ನಾವಿನ್ನು, ಮುನ್ನಡೆಸುವೆವು ನಾವಿನ್ನು. ಕೊಟ್ಟ ಬಾಲಿಗರೇ, ವ್ಯರ್ಥವಲ್ಲ, ವ್ಯರ್ಥವಲ್ಲ, ನಿಮ್ಮಯ ಪ್ರಾಣ ವ್ಯರ್ಥವಲ್ಲ. ಕಟಾರಿ ಕಟುಕರಿಗೆ ಉತ್ತರ ಕೊಡಲು ಮುಂದಾಗುವೆವು, ಮುಂದಾಗುವೆವು. ಚೋರಿ ಕಟಾರಿ ಸಂಸ್ಕೃತಿ ಮೆಟ್ಟಿ ನಿಲ್ಲುವ ಒಂದಾಗಿ, ದೇಶ ಪ್ರೇಮಿಗಳು ಒಂದಾಗಿ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.